ಟಗರು ಚಿತ್ರದ ನಾಯಕಿ ಮಾನ್ವಿತಾ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ. ಸುಬ್ರಹ್ಮಣ್ಯನ ದರ್ಶನ ಪಡೆದಿದ್ದಾರೆ. ಪುನೀತ್ ಆತ್ಮಕ್ಕೆ ಶಾಂತಿ ಸಿಗುವಂತೆ ಸುಬ್ರಹ್ಮಣ್ಯನನ್ನ ಬೇಡಿದ್ದೇನೆ. ನಟ ಅಪ್ಪು ಇಲ್ಲದೆ ಕನ್ನಡ ಚಿತ್ರರಂಗ ಬಡವಾಗಿದೆ ಎಂದು ಹೇಳಿದರು. ಅಪ್ಪು ಯಾವತ್ತೂ ನಮ್ಮ ಜೊತೆಗೇನೆ ಇರ್ತಾರೆ ಎಂದ ಮಾನ್ವಿತಾ, ಕನ್ನಡ ಚಿತ್ರರಂಗದ ಎಲ್ಲರೂ ಅಪ್ಪು ಅವರನ್ನು ಮಿಸ್ ಮಾಡ್ತಾ ಇದೆ. ನನ್ನ ಮರಾಠಿ ಚಿತ್ರ ಸದ್ಯದಲ್ಲೇ ರಿಲೀಸ್ ಆಗುವ ನಿರೀಕ್ಷೆ ಇದೆ. ಕೊರೋನಾ ಕಾರಣದಿಂದ ಬಿಡುಗಡೆಯಲ್ಲಿ ಸ್ವಲ್ಪ ತಡವಾಗಿದೆ. ನನ್ನದೇ ಒಂದು ಪ್ರೊಡಕ್ಷನ್ ಹೌಸ್ ಆರಂಭಿಸ್ತಾ ಇದ್ದೇನೆ. ಹೈದರಾಬಾದ್ನಲ್ಲಿ ಪ್ರೊಡಕ್ಷನ್ ಹೌಸ್ ಕಾರ್ಯಾಚರಿಸ್ತಾ ಇದೆ. ತುಳುವಿನಲ್ಲಿ ಒಳ್ಳೆಯ ಸ್ಕ್ರಿಪ್ಟ್ ಸಿಕ್ಕಿದೆ. ತುಳು ಸಿನಿಮಾದಲ್ಲೂ ನಟಿಸುವ ಆಸೆ ಇದೆ ಎಂದು ಹೇಳಿದರು. ನಾವೆಲ್ಲರೂ ಮಿಸ್ ಮಾಡ್ಕೋತೀವಿ. ಪ್ರತಿ ದಿನ ಅವ್ರನ್ನ ಎಲ್ಲೇ ಹೋಗಲಿ, ನಾವು ಬೆಂಗಳೂರಲ್ಲಾಗಲಿ ಅಥವಾ ಈಗ ನಾನು ಬೆಂಗಳೂರಿಂದ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಬರೋ ದಾರಿಯಲ್ಲೆಲ್ಲ ಅವರ ಒಂದು ಫೋಟೋನ ನೋಡ್ತಾ ಇದೆ. ಎಲ್ಲರೂ ಒಂದು ಡಿನೇಯಲಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಯಾರಿಗೂ ನಂಬಕ್ಕೆ ಸಾಧ್ಯನೇ ಇಲ್ಲ. ಶಕ್ತಿ ಅವರು ಬರೀ ಒಂದು ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ. ಆ ಶಕ್ತಿ ಸದಾಕಾಲ ನಮ್ಮೊಂದಿಗೆ ಇರುತ್ತೆ. ಅವರು ಇಲ್ಲ ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ನಮ್ಗೆ ಇಟ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ನಾವು ಬರೀ ಕಲಾವಿದರು ಮಾತ್ರ ಅಲ್ಲ, ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಮಿಸ್ ಮಾಡ್ಕೋತಾರೆ ಅವರನ್ನು. ಅಂದರೆ ನಮಗೆಲ್ಲರೂ ಗೊತ್ತು ಅವ್ರ ಬಗ್ಗೆ, ಜಾಸ್ತಿ ಏನು ಹೇಳಬೇಕು ಅಂತ ಏನಿಲ್ಲ. ಈಗ ಸದ್ಯಕ್ಕೆ ನಾನು ಶೂಟ್ ಮಾಡ್ತಿರೋ ಸಿನಿಮಾ ಪಿ ಸಿ ಶೇಖರ್ ಸರ್ ಅವರ ಒಂದು ಸಿನಿಮಾ. ಅದಕ್ಕೆ ನೀವು ಟೈಟಲ್ ಫಿಕ್ಸ್ ಮಾಡಿಲ್ಲ, ಅದರ ಶೂಟ್ ನಡೀತಾ ಇದೆ. ಅದಾದಮೇಲೆ ಒಂದು ಚಿಕ್ಕದಾಗಿ ಒಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದ್ದೀವಿ ನಾನು ನನ್ನ ಹೈದರಾಬಾದ್ನಲ್ಲಿ. ಆದರೆ ಕನ್ನಡ ಸಿನಿಮಾಗಳು ಮಾಡಬೇಕು ಅಂತ, ಬಹಳಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅಂತ ಒಂದು ಆಸೆ ಇದೆ. ಕ್ವಾಂಟಿಟಿ ಓರಿಯೆಂಟೆಡ್ ಸಿನಿಮಾಗಳು ಮಾಡಬೇಕು ಅಂತ ಆ ಒಂದು ವಿಷನಲ್ಲಿ ಆ ದೇವರ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಂದು ಮರಾಠಿ ಸಿನಿಮಾ